ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ಇವತ್ತು ನಮ್ಮ ಜೊತೆ ಮಮತಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳು. ಮಮತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ತುಂಬ ಟೈಮಿನ ನಂತರ ಮತ್ತೆ ನಮ್ಮ ಸುರುಚಿ ಅಡುಗೆ ಮನೆಗೆ ಅಡುಗೆ ಮಾಡ್ಲಿಕ್ಕೆ ಬಂದಿದ್ದೀರಾ. ಏನು ಸ್ಪೆಷಲ್ ಇವತ್ತು ಡಿಶ್ ಮಾಡಿ? ಒಂದು ಸೌತೆಕಾಯಿ ಸುಡು ಕೊದ್ದೆಲ ಅಂತ. ಸುಡು ಕೊದ್ದೆಲ್ ಅಂದ್ರೆ ತುಳುವಲ್ಲಿ ಕೊದ್ದೆಲ್, ಸುಡು ಕೊದ್ದೆಲ್ ಅಂತ ಹೇಳೋದಾ? ಓಕೆ, ಸೌತೆಕಾಯಿ. ಆಮೇಲೆ ಇನ್ನೊಂದು ಬಟಾಟೆ ಎಲ್ಲ ಹಾಕಿ ಒಂದು ಕಟ್ಲೆಟ್ ತರ. ಓಕೆ, ಸೌತೆಕಾಯಿಯ ಸುಡು ಕೊದ್ದೆಲ್ ಮತ್ತು ಬಟಾಣಿಯ ಕಟ್ಲೆಟ್. ಓಕೆ, ಅದನ್ನು ಮಾಡೋಕೆ ಅಡುಗೆ ರೂಮ್ಗೆ ಹೋಗಲ್ಲ? ಓಕೆ, ಬನ್ನಿ. ಎಸ್ ಮ್ಯಾಮ್, ಇವಾಗ ಅಡುಗೆ ರೂಮಿಗೆ ಬಂದಾಯಿತು. ಈಗ ಫಸ್ಟಿಗೆ ಕೊದ್ದೆಲ್ ಮಾಡ್ತೀರಾ? ಸೌತೆಕಾಯಿದು ಬಟಾಣಿಯದ ಏನು ಮಾಡ್ದೆ ಅಂತ ಹೇಳಿ? ಕಟ್ಲೆಟ್ ಅಲ್ಲ? ಓಕೆ, ಹಾಗಾದ್ರೆ ಸ್ಟಾರ್ಟಿಂಗ್ ಅಂತ ಮಾಡುವ? ಸ್ಟಾರ್ಟಿಂಗ್ ಮಿಕ್ಸಿಯಲ್ಲಿ ಬಟಾಣಿಯನ್ನು ಹಾಕ್ಲಿಕ್ಕೆ ಉಂಟು, ನೀರು ಹಾಕ್ಲಿಕ್ಕಿಲ್ಲ. ಅಂದರೆ ಆಲ್ರೆಡಿ ನೀವು ಅದನ್ನು ನೆನೆಸಿಟ್ಟಿದ್ದೀರಲ್ಲ? ನೆನೆಸಿದ. ಓಕೆ, ಅದನ್ನು ಮಿಕ್ಸಿಯಲ್ಲಿ ಹಾಕ್ಬೇಕಲ್ಲ? ಹಾಗಾದರೆ ಸ್ಟಾರ್ಟಿಂಗಿಗೆ ನಿಮಗೆ ಮಿಕ್ಸಿ ಜಾರ್ ಬೇಕು. ಫೈನ್ ಪೇಸ್ಟ್ ಬೇಡ, ಸ್ವಲ್ಪ ತರಿಯಾಗಿ. ತರಿ. ಓಕೆ, ಬಟಾಟೆ ಕಟ್ಲೆಟ್ ಅಂದರೆ ಬಾಯಿಗೆ ಹಾಗೆ ಸಿಕ್ಕಬೇಕು ಅದು? ಹೌದು. ಓಕೆ, ಬೇರೆ ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ಬರೀ ಅದು ಇಲ್ಲ, ಇದಕ್ಕೊಂದು ಗ್ರೀನ್ ಚಿಲ್ಲಿ, ಖಾರಕ್ಕೆ ಒಂದು ತಗೊಂಡೆ. ಅಂದರೆ ಏನು ಹಾಕ್ಲಿಕ್ಕಿಲ್ಲಲ್ಲ, ಇದರದ್ದೇ ಖಾರ. ಓಕೆ, ಒಂದು ಗ್ರೀನ್ ಚಿಲ್ಲಿ ಅಲ್ಲ? ಎಷ್ಟು ಬೇಕು ಅಷ್ಟು. ನಾವು ಅದಕ್ಕೆ ಬಟಾಣಿ ಜಾಸ್ತಿ ತಗೊಂಡ್ರೆ ಜಾಸ್ತಿ ಹಾಕ್ಬೋದಲ್ಲ? ಕೊತ್ತಂಬರಿ ಸೊಪ್ಪು. ಇದನ್ನು ಹಾಕಿ ರನ್ ಮಾಡಿ. ನೀರು ಹಾಕ್ಲಿಕ್ಕಿಲ್ಲ? ಇಲ್ಲ, ನೀರು ಬೇಡಲ್ಲ? ರೆಡಿ ಆಗಿದೆಲ್ಲ? ಆಗಿದೆ. ಇದನ್ನು ಬೌಲಿಗೆ ಹಾಕ್ತೇನೆ. ಬಟಾಣಿ ಕಾಳಿನ ಕಟ್ಲೆಟ್ ಅಲ್ಲ? ಹೌದು. ಓಕೆ, ಆಮೇಲೆ ಏನೆಲ್ಲ ಹಾಕ್ತಿದ್ದೀರಾ ಇದಕ್ಕೆ? ಬೇಯಿಸಿದ ಬಟಾಟೆ. ಓಕೆ, ಇದು ಮನೆಯಲ್ಲೇ ಬೇಯಿಸಿ ನೀವು ರೆಡಿ ಮಾಡಿ ತಂದಿದ್ದೀರಾ? ಅಂದರೆ ಉಪ್ಪು ಹಾಕಿ ಬೇಯಿಸಿದ ಆಲೂಗಡ್ಡೆ. ಓಕೆ, ಇಲ್ಲಿ ಅಂದರೆ ಸ್ವಲ್ಪ ಟೈಮ್ ತಗೊಳ್ತಾ ಅಂತೇಳಿ ನೀವು ರೆಡಿ ಮಾಡಿ ತಂದಿದ್ದೀರಲ್ಲ? ಓಕೆ, ಅದು ಒಳ್ಳೆ ಕೆಲಸ ನೋಡಿ. ಕ್ಯಾರೆಟ್ ತುರಿ. ಕ್ಯಾರೆಟ್ ಅಲ್ಲ? ಓಕೆ, ಈರುಳ್ಳಿ. ಕರಿಬೇವು ಸಣ್ಣ ಕಟ್ ಮಾಡಿ. ಬೇಯಿಸಿದ ಬಟಾಟೆಗೆ ಉಪ್ಪು ಹಾಕಿದ್ದೇನೆ. ಬಟನ್ಗೆ ಇದಕ್ಕೆಲ್ಲ ಉಪ್ಪು ಹಾಕಲ್ಲ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತೇನೆ. ಅಂದರೆ ಬಟಾಟೆಯಲ್ಲಿ ಉಪ್ಪು ಉಂಟಲ್ಲ, ಈ ಥರ ಮಿಕ್ಸ್ ಮಾಡೋ ಕೂಡ ಅದಕ್ಕೆ ಕೂಡ ಸ್ವಲ್ಪ ಉಪ್ಪು ಹಾಕಿದ್ರೆ ಒಳ್ಳೆಯದು ಅಂತಲ್ಲ? ಹೌದು. ಇದು ಬಾಂಬೆ ರವೆ ಅಲ್ಲ? ಓಕೆ, ಒಂದು 2 ಸ್ಪೂನ್. ಓಕೆ, ಅಂದರೆ ಸಜ್ಜಿಗೆ ಸಜ್ಜಿಗೆ. ಇದು ಅಕ್ಕಿ ಹುಡಿ ಅಲ್ಲ? ಓಕೆ, ಒಂದು 2 ಸ್ಪೂನ್. ಓಕೆ, ಅಂದರೆ ಇದಕ್ಕೆ ಕಡಲೆ ಹಿಟ್ಟು ಎಲ್ಲ ಬೇಕು ಅಂತಿಲ್ಲ, ಅಕ್ಕಿ ಹುಡಿ ಬಾಂಬೆ ರವೆ ಕಲಿಸ್ತೇನೆ ಈಗ. ಎಲ್ಲ ಮಿಕ್ಸ್ ಮಾಡಿದ ಕಾರಣ ಹೌದು, ಅದು ಇದಕ್ಕೆ ಜಾಸ್ತಿ ಏನು ಕಲಿಸ್ಬೇಕು ಅಂತಿಲ್ಲಲ್ಲ? ಇಲ್ಲ.
ಈಗ ಕಲಸಿದ್ದೇನೆ. ಒಂದು ತವ ಇಡಿ ಸರ್. ಹಾಂ, ಈಗ ನನಗೆ ಕೂಡ ಕೆಲಸ ಕೊಡ್ತಿದ್ದೀರಲ್ಲ, ನಾನು ಇವಾಗ ತವಾನ ರೆಡಿ ಮಾಡಬೇಕಲ್ಲ. ಆಯಿಲ್ ಹಾಕಬೇಕಾ ತವಕ್ಕೆ? ಸ್ವಲ್ಪ ಹಾಕಿ. ಓಕೆ, ನಾವು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲನ್ನು ಹಾಕ್ತಿದ್ದೀವಿ. ಸಾಕು ಸಾಕು. ಅಂದರೆ ಇದು ತವಾ ಫ್ರೈ ಥರ ಮಾಡೋದು. ಈಗ ನಾರ್ಮಲ್ ನಾವು ಈಗ ಏನು ನಾನ್ ವೆಜ್ಜಲ್ಲೆಲ್ಲ ತವಾ ಫ್ರೈ ಆ ಥರ ಎಲ್ಲ ಮಾಡ್ತಾರೆ. ಓಕೆ, ಈಗ ರೆಡಿಯಾಗಿದೆಲ್ಲ ನಿಮ್ಮ ಏನು ಕಟ್ಲೆಟ್ಟಿಗೆ ಎಲ್ಲ ಮಸಾಲೆಲ್ಲ ಮಿಕ್ಸ್ ರೆಡಿಯಾಗಿದೆ. ಓಕೆ, ಇದು ಹೇಗೆ ಅಂದರೆ ನೀವೇ ತಯಾರು ಮಾಡಿದ ಹೇಗೆ ಅಂದರೆ ಮನೆಯಲ್ಲೆಲ್ಲ ನೀವೇ ತಯಾರು ಮಾಡಿದಲ್ಲ, ಎಕ್ಸ್ಪೀರಿಯೆಂಟ್ ಮಾಡಿದ? ಓಕೆ, ಯಾರಿಗೆ ಅದನ್ನು ಫಸ್ಟ್ ಮನೆಯಲ್ಲೆಲ್ಲ ಮಾಡುವಾಗ ಎಕ್ಸ್ಪೀರಿಯೆಂಟ್ ಮಾಡಿದ್ವಿ? ಹಸ್ಬೆಂಡಿಗೆ ಮಾಡಿದ್ರು. ಟೇಸ್ಟ್ ನೋಡಲಿಕ್ಕೆ? ಹೌದು, ಮನೆಯಲ್ಲಿ. ಮಕ್ಕಳಿಗೆಲ್ಲ? ಸ್ಲೋ ಇರ್ತೇನೆ. ಓಕೆ, ಇವಾಗ ರೆಡಿ ಆಗಿದೆಲ್ಲ? ಹೌದು, ಎಣ್ಣೆ ಬಿಸಿಯಾಗಿದೆ. ಹೌದು, ಜಾಸ್ತಿ ಎಣ್ಣೆ ಬೇಕು ಅಂತಿಲ್ಲಲ್ಲ? ಬೇಡ, ನಾರ್ಮಲ್ ಆಗಿ ತವಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕಲ್ಲ? ಓಕೆ, ಇವಾಗ ಎಲ್ಲ ತವಕ್ಕೆ ಬಿದ್ದಿದೆ ನಮ್ಮ ಏನು ಆ ಬಟಾಣಿ ಕಾಳಿನ ಇದನ್ನು, ಅದಕ್ಕೆ ಈಗ ಕ್ಲೋಸ್ ಮಾಡಬೇಕಲ್ಲ. ಓಕೆ, ಇದೊಂದು 5 ನಿಮಿಷ ಬೇಯಬೇಕಲ್ಲ? ನೀವು ಕಳೆದ ಸಲ ಬಂದಾಗ ನಾನ್ ವೆಜ್ ಐಟಮ್ ಮಾಡಿದ್ರಿ, ಇವಾಗ ವೆಜ್ ಇದು ಮಾಡ್ತಿದ್ದೀರಲ್ಲ, ನಿಮಗೆ ಹೇಗೆ ಅಡುಗೆಯಲ್ಲಿ ನಾನ್ ವೆಜ್ ಇಷ್ಟವಾ ಅಥವಾ ಅಡುಗೆ ಮಾಡೋದ್ರಲ್ಲಿ ವೆಜ್ ಇಷ್ಟವಾ? ಎರಡು ಇಷ್ಟ ಅಲ್ಲ? ನಾನ್ ವೆಜ್ ಪ್ರಿಯರ್ ಆದ ಕಾರಣ ನಾನ್ ವೆಜ್ ಆ್ಯಕ್ಚುಲಿ ಇಷ್ಟ ಅಲ್ಲ? ಬೇರೆ ಏನೇನು ಮಾಡ್ತೀರಾ ಅಂದರೆ ಈಗ ವೆಜ್ಜಲ್ಲಿ ಈ ಥರ? ಅಂದರೆ ಈಗ ಇದನ್ನು ನಾವೀಗ ಈ ಕಡೆ ಎಲ್ಲ ಹೇಳೋದಾದರೆ ಈಗ ಏನು ಚಟ್ಟಂಬಡೆತ ಮಾಡ್ತಾರಲ್ಲ ಅದೇ ಟೈಪ್ ಬರುತ್ತಲ್ಲ ಇದು? ಬೇರೆ ಈ ಬಟನ್ ಕಡಲಿನ ಬೇರೆ ಏನೇನು ಮಾಡಿದ್ರು? ಬರ್ಫಿ ಮಾಡಿದ್ರಲ್ಲ? ಇನ್ನು ನಾರ್ಮಲ್ ಆಗಿ ಈಗ ಬಟಾಣಿ ಸಾರು ಆ ಥರ ಎಲ್ಲ ಕಸಿ ಎಲ್ಲ ಮಾಡ್ತಾರಲ್ಲ? ಲೆಟ್ ತೆಗೆಯುವ? ಹಾಂ, ಓಕೆ, ಇವಾಗ ಒಂದು 5 ನಿಮಿಷದಿಂದ ಬೆಂದಾಗಿದೆಲ್ಲ? ಓಕೆ, ಮಗುಚಿ ಹಾಕ್ತೇನೆ. ಆಗ್ತದಲ್ಲ? ಸ್ಲೋ ಇಟ್ಟಿದ್ದೇನೆ. ಸೇಮ್ ಏನು ನಾವು ಚಟ್ಟಂಬಡತೆ ಮಾಡ್ತಾರಲ್ಲ ಅದೇ ಥರ ಅಲ್ಲ? ಹೌದು, ಲಿಡ್ ಕ್ಲೋಸ್ ಮಾಡ್ತೇನೆ. ಅದು ಏನು ಪಾತ್ರ ಅಡಿ ಹಿಡ್ದು ಆ ಥರ ಆಗಲ್ಲ, ಈ ಥರ ರೆಡ್ಡಿಶ್ ಬರಬೇಕಲ್ಲ? ಓಕೆ, ಅಂದರೆ ಈಗ ತವದಲ್ಲಿ ನಾವು ಕರೆಕ್ಟ್ ಗೊತ್ತಾಗಲ್ಲ ಎಷ್ಟು ಟೈಮ್ ಎಷ್ಟು ತಗೊಳ್ತೀವಿ ಅಂತ. ಸ್ಲೋ ಇಟ್ಟು ಕಾಯಿಸಿ. ಅಂದರೆ ಬಟಾಣಿ ಮಾತ್ರ ಒಂದು ಬೇಯಲಿಕ್ಕೆ ಉಂಟಲ್ಲ, ಆಲ್ರೆಡಿ ಬಟಾಟೆಲ್ಲ ನಾವು ಬೇಯ್ದಿರ್ತೇವಲ್ಲ. ಮತ್ತು ಕ್ಯಾರೆಟ್ ಎಲ್ಲ ಸಲಾಡ್ಗೆಲ್ಲ ಹಾಕುವಾಗ ನಾವು ಹಸಿಯಾಗಿ ಈರುಳ್ಳಿ ಎಲ್ಲ ಒಂದು ಬಟಾಣಿ ಒಂದು ಹಸಿ ವಾಸನೆ ಹೋದ್ರೆ. ಹೌದು, ಓಕೆ ಮ್ಯಾಮ್. ಅಂದರೆ ಇದು ಈಗ ಬಟಾಣಿ ನಾವೀಗ ಹಸಿ ಬಟಾಣಿ ನೆನೆಸಿಟ್ಟು ಮಾಡಿದ್ದಾರಲ್ಲ, ಈಗ ನಾರ್ಮಲಾಗಿ ಬಟಾಣಿಯನ್ನು ಬೇಯಿಸಿ ಕೂಡ ಮಾಡ್ಬೋದಲ್ಲ? ಅಂದರೆ ಈಗ ಅದು ಅದ್ರ ಜಾಸ್ತಿ ನಾವು ಟೈಮ್ ತಗೊಳ್ಳೋಲ್ಲ. ಈಗ ತವಲದಲ್ಲಿ ಆದರೆ ಬಟಾಣಿಗೆ ಬೇಯಿಸೋದ ಕಾರಣ ನಾವೀಗ ಜಾಸ್ತಿ ಟೈಮ್ ತಗೊಳ್ಳೋದು, ಇಲ್ಲ ಇದ್ರೆ ಆಗುತ್ತೆ. ಆಯ್ತು, ಈಗ ಓಕೆ, ರೆಡಿ ಆಯ್ತಲ್ಲ? ಇವಾಗ ನಮ್ಮ ಬಟಾಣಿ ಕಾಳಿನ ಕಟ್ಲೆಟ್ ರೆಡಿ ಆಗಿದೆಲ್ಲ, ಈಗ ಆಫ್ ಮಾಡಲಾಗದ್ರೆ? ಓಕೆ, ನಾರ್ಮಲ್ ಆಗಿ ಟೀಗೆಲ್ಲ ತಿನ್ಬೋದಲ್ಲ? ಊಟದ ಜೊತೆ ತಿನ್ಬೋದಾ ಈ ಥರನ? ಈಗ ನಾರ್ಮಲ್ ಮಾಡಿದರೆ ಊಟದ ಜೊತೆ ಕೂಡ. ಅದೇ, ಬಟಾಣಿ ಕಟ್ಲೆಟ್ ಒಂದೇ ವಾಕ್ಯದಲ್ಲಿ ಮುಗಿಸಿ ನೋಡಿ. ಬಟಾಣಿ ಕಟ್ಲೆಟ್ ತಿಂದು ನೋಡಿ ಅಂತ ಹೇಳಬೇಕು. ಓಕೆ, ಸಗದಾಗಿ ಬಂದಿದೆ ಬಟಾಣಿ ಕಟ್ಲೆಟ್ ಎಲ್ಲ. ನಾರ್ಮಲ್ ಆಗಿ ನಾವೀಗ ಚಟ್ಟಂಬಡೆ ಈ ಥರದ ಕಟ್ಲೆಟ್ ಇದೆಲ್ಲ ಮಾಡಿದ್ದೇವೆ. ಇದು ಬಟಾಣಿಯಲ್ಲಿ ನಾನು ಕೂಡ ಫಸ್ಟ್ ಟೈಮ್ ಟೇಸ್ಟ್ ನೋಡೋದು. ಬಟಾಟೆ ಎಲ್ಲ ಬೇಯಿಸಿ ಬಟಾಣಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಎಸ್, ಮಮತಾ ಅವರು ಬಟಾಣಿ ಕಟ್ಲೆಟ್ ರೆಡಿ ಮಾಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬಟಾಣಿ ಕಟ್ಲೆಟ್ ತಯಾರಿಸುವ ವಿಧಾನ: ಮೊದಲಿಗೆ
ನೆನೆಸಿದ ಬಟಾಣಿಗೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಬೇಯಿಸಿದ ಆಲೂಗಡ್ಡೆ, ಕ್ಯಾರೆಟ್ ತುರಿ, ಈರುಳ್ಳಿ, ಹೆಚ್ಚಿದ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಬಾಂಬೆ ರವೆ, ಅಕ್ಕಿ ಹಿಟ್ಟು ಹಾಕಿ ಕಲಸಿಕೊಳ್ಳಿ. ಆನಂತರ ಚಿಕ್ಕ ವಡೆ ರೀತಿ ತಟ್ಟಿ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಬಟಾಣಿ ಕಟ್ಲೆಟ್ ಸವಿಯಲು ಸಿದ್ಧ. ಓಕೆ, ಬಟಾಣಿ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಬಟಾಟೆ ಮತ್ತು ಬಟಾಣಿ ಎರಡು ಕೂಡ ಬಾ ಇಂದ ಸ್ಟಾರ್ಟ್ ಆಗ್ತದೆ. ಎರಡು ಇದ್ದರೆ ಬಟಾಣಿ ಕಟ್ಲೆಟ್ ರೆಡಿ ಆಗ್ತದೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರ್ಣೋ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾರ್ಥುದರ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್. ಎಸ್, ಆವಾಗಲೇ ಮಮತಾ ಅವರು ಬಟಾಣಿ ಕಾಳಿನ ಕಟ್ಲೆಟ್ ರೆಡಿ ಮಾಡಿದ್ದಾರೆ. ಅದರ ಜೊತೆ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದರು. ಏನು ಅಂತ ಅವ್ರ ಜೊತೆ ಕೇಳುವ. ಮ್ಯಾಮ್, ಇವಾಗ ಆವಾಗ ಬಟಾಣಿ ಕಾಳಿನ ಕಟ್ಲೆಟ್ ರೆಡಿ ಆಗಿದೆ. ಅದನ್ನು ಟೇಸ್ಟ್ ಮಾಡೋಕೆ ಮುಂಚೆ ಇನ್ನೊಂದು ಹೇಳ್ಕೊಡ್ತಾನೆ ಅಂತ ಹೇಳಿದ್ರಲ್ಲ, ಏನು ರೆಡಿ ಮಾಡ್ತಿದ್ರಿ ಈಗ? ಸೌತೆಕಾಯಿ ಸುಡುಕೊದ್ದೆಲ್ಲ ಅಂತ. ಅದೇ ಆವಾಗಲೇ ಹೇಳಿದ್ರಲ್ಲ, ಸೌತೆಕಾಯಿಯ ಸುಡುಕೊದ್ದೆಲ್ಲ ಅಂತ. ಹಾಗಾದರೆ ಸೌತೆಕಾಯಿಯ ಸುಡುಕೊದ್ದಲಿಗೆ ಏನು ಬೇಕು ಫಸ್ಟಿಗೆ? ಫಸ್ಟ್ ಬಣಲೆಗೆ ಎಣ್ಣೆ ಹಾಕಿ ಸೌತೆಕಾಯಿನ ಫ್ರೈ ಮಾಡಲಿಕ್ಕೆ ಉಂಟು. ಬಣಲೆ ಬೇಕಲ್ಲ ನಿಮಗೆ ಅದ್ರಿಗೆ? ಓಕೆ, ನಾವೀಗ ಬಣ್ಣಲೆ ಇಟ್ಟು ರೆಡಿ ಆಯಿತು. ನನ್ನ ಕೆಲಸ ಆಯಿತು. ಈಗ ಇನ್ನು ನೆಕ್ಸ್ಟ್ ಎಂತ ಮಾಡೋದು? ಎಣ್ಣೆ ಹಾಕ್ಲಿಕ್ಕೆ ಆಯಿಲ್ ಹಾಕ್ಬೇಕಾ? ಓಕೆ, ನಾವು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲನ್ನು ಹಾಕ್ತಿದ್ವಿ. ಸಾಕಾ? ಸ್ವಲ್ಪ ಸಾಕು. ಅಂದರೆ ಇದು ಒಗ್ಗರಣೆ ಟೈಪಾ? ಅಂದರೆ ಸೌತೆಕಾಯಿಯನ್ನು ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿಟ್ಟು ಬೇಯಿಸಬೇಕು. ಸೌತೆಕಾಯಿನ ಬೇಯಿಸಿ ಅದೇ ಮೈನ್ ಇರುತ್ತಾ ಇದರಲ್ಲಿ? ಸೌತೆಕಾಯಿನ ಬರೀ ಎಣ್ಣೆಯಲ್ಲಿ ಬೇಯಿಸ್ಬೇಕಲ್ಲ? ಓಕೆ, ಬಿಸಿಯಾಗಿದೆ. ಈಗ ಸೌತೆಕಾಯಿನ ಅದಕ್ಕೆ ಹಾಕ್ತೇನೆ. ಓಕೆ, ಮತ್ತೆ ಸಣ್ಣ ಉರಿಯಲ್ಲಿಟ್ಟು ಬೇಯಿಸಬೇಕು. ಅದು ಸೌತೆಕಾಯಿನ ಕೂಡ ಉಲ್ಟಾ ಇಡಬೇಕಲ್ಲ? ಹೌದು. ಮತ್ತೆ ಎರಡು ಕಡೆ ಕೂಡ ಬೇಯಿಸ್ಬೇಕು ಉಂಟು. ಓಕೆ, ಗ್ಯಾಸ್ ಸ್ಲೋ ಇಟ್ಟು ಬೇಯಿಸುವ. ಓಕೆ, ನೀವೀಗ ಬೈತಾ ಇರಬೇಕಲ್ಲ? ಹೌದು. ಇದರ ಜೊತೆ ನೆಕ್ಸ್ಟ್ ಎಂತ ಮಾಡ್ತೀರಿ ಈಗ? ಈಗ ಇದನ್ನು ಆ ಸೈಡ್ ಇಟ್ಟು ಮತ್ತೆ ಅದಕ್ಕೆ ಮಸಾಲೆ ಬಿಸಿ ಮಾಡಲಿಕ್ಕೆ ಉಂಟು. ಇನ್ನೊಂದು ಬಣ್ಣಲ್ಲೇ ಕೊಡಬೇಕಲ್ಲ? ಓಕೆ, ಹಾಗಾದರೆ ಅದನ್ನು ಈ ಕಡೆ ಇಡಬೇಕಲ್ಲ? ಓಕೆ, ಈಗ ಬಣಲೆ ಇಡಬೇಕಲ್ಲ? ಬಣಲೆ ಇಟ್ಟು ರೆಡಿ ಆಯಿತು. ಓಕೆ, ಇದಕ್ಕೆ ಆಯಿಲ್ ಹಾಕ್ಬೇಕಾ ಅಥವಾ ಆಯಿಲಲ್ಲಿ ಮಾಡೋದು? ಓಕೆ, ಸಾಕು. ಗ್ಯಾಸ್ ಸಣ್ಣ ಉರಿಯಲ್ಲಿಟ್ಟು ಅದಕ್ಕೆ ಬೇಕಾದ ಮಸಾಲೆಯನ್ನೆಲ್ಲ ಬಿಸಿ ಮಾಡಲಿಕ್ಕೆ ಉಂಟು. ಈಗ ನಾನು ಇದಕ್ಕೆ 1 ಸ್ಪೂನ್ ಉದ್ದಿನ ಬೇಳೆ ತಗೊಂಡಿದ್ದೇನೆ. ಅಲ್ಲಿ ಅಂದರೆ 5-6 ತುಂಡು ಸೌತೆಕಾಯಿ ಉಂಟು. ಉದ್ದಿನ ಬೇಳೆ ಹಾಕ್ತಿದ್ದೇನೆ. ಇದನ್ನ ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ ನೆಕ್ಸ್ಟ್? ಹೌದು, ಗ್ರೇವಿ ಬೇಕಲ್ಲ? ಅದು ಎಲ್ಲವನ್ನು ಬೇಯಿಸಿ ಆಮೇಲೆ ಮಿಕ್ಸ್ ಮಾಡೋದು? ಬಿಸಿ ಮಾಡಿ ನಂತರ ಮಿಕ್ಸಿಗೆ ಹಾಕಿ ಮಸಾಲೆ ರುಬ್ಲಿಕ್ಕೆ ಉಂಟು. ಒಂದು ಸ್ಪೂನ್ ಉದ್ದಿನ ಬೇಳೆ, ಈಗ 1 ಸ್ಪೂನ್ ಬೆಳ್ತಿಗೆ ಅಕ್ಕಿ. ಹೌದು, ಮಿಕ್ಸಿಗೆ ಅದು ಒಳ್ಳೆಯದಲ್ಲ? ಓಕೆ, ಸ್ವಲ್ಪ ಕರಿಬೇವು ಹಾಕ್ತೇನೆ. ಬೇರೆಲ್ಲ ಮಸಾಲೆ ಹಾಕುವಾಗ ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಹೌದು, ಅಂದರೆ ಉದ್ದಿನ ಬೇಳೆ ಬೆಳ್ತಿಗೆ ಅಕ್ಕಿ ಎಲ್ಲ ಅಂದರೆ ಎಲ್ಲ ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳ್ತಲ್ಲ? ಒಂದೂವರೆ ಸ್ಪೂನ್ ಕೊತ್ತಂಬರಿ ಹಾಕ್ತೀನಿ. ಕೊತ್ತಂಬರಿ ಬೀಜ ಒಂದೂವರೆ ಸ್ಪೂನು. ಅಂದರೆ ಸೌತೆಕಾಯಿಯ ಸುಡುಕೊದ್ದೆಲ್ಲ ಹೇಳುವಾಗ ಈ ಉದ್ದಿನ ಬೇಳೆ ಬೆಳ್ತಿಗೆ ಅಕ್ಕಿ ಕರಿಬೇವೆಲ್ಲ ಹಾಕುವಾಗ ಅದರದೊಂದು ಪರಿಮಳ ಚೆನ್ನಾಗಿರುತ್ತಲ್ಲ? ಈಗ ನಾರ್ಮಲ್ ನಾವೀಗ ಏನೋ ಫಂಕ್ಷನಿಗೆಲ್ಲ ಹೋದಾಗ ಉದ್ದಿಲ್ಲ ಅಂತೇಳಿ ಒಂದು ಸೈಡಿಗೆ ಡಿಪೆಂಡ್ ಆಗಿ ಸೈಡಿಗೆ ಇಡ್ತಾರೆ. ಅದಕ್ಕಿಂತ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲ್ಲ? ಅದು
1/4 ಸ್ಪೂನ್ ಮೆತ್ತೆ. ಹಾಂ ಮೆಂತ್ಯ ಹಾಕ್ತೀನಿ. ಈಗ ಅದಕ್ಕೆ ಒಂದು 7-8 ಉದ್ದ ಮೆಣಸು. ಹಾಂ ಓಕೆ. ಮೆಣಸು ಜಾಸ್ತಿ ಹಾಕಿದಷ್ಟು ಖಾರ ಜಾಸ್ತಿ ಆಗುತ್ತಲ್ಲ. ಅಂದರೆ ಇದು ಖಾರ, ಹುಳಿ, ಉಪ್ಪು. ಹುಳಿ ಉಪ್ಪು ಕುದ್ದಲಿದ್ದು ಅದೇ ಮೈನ್, ಖಾರ ಹುಳಿ ಉಪ್ಪು ಅಲ್ಲ. ಮತ್ತು ಸ್ವಲ್ಪ ತುಂಡು ಸಣ್ಣ ತುಂಡು ಬೆಲ್ಲ ಹಾಕಿ. ಈಗ ತೆಂಗಿನ ತುರಿ ಹಾಕ್ತಿದ್ದೇನೆ. ಇದು ಒಂದು 3-4 ಸ್ಪೂನ್. ಹಾಂ ಅದು ಒಂದು 1/4 ಗಡಿ ಅಂತ ಹೇಳ್ಬೋದಲ್ಲ, ಅದು ಜಾಸ್ತಿ ಆಗ್ತದೆ. ಜಾಸ್ತಿ 3-4 ಸ್ಪೂನ್. ಇದಕ್ಕೆ ಸ್ವಲ್ಪ ಅರಶಿನ ಹಾಕಿ. ಅರಶಿನ ಅಲ್ಲ ಸ್ವಲ್ಪ. ನಾವು ಅರುಣಾ ಮಸಾಲೆ ಅವರ ಅರಶಿನ ಪುಡಿ ಹಾಕ್ತೀವಿ. ಸಾಕಾ? ಆಲ್ಮೋಸ್ಟ್ ಮಿಕ್ಸಿಗೆ ಇಷ್ಟೇ ಬೇಕಾಗಿರೋದಲ್ಲ. ಹೌದು. ಆಯ್ತಿತ್ತು, ರೆಡಿ ಆಯ್ತಲ್ಲ. ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡ್ತೀನಿ. ಇದನ್ನು ಮಿಕ್ಸ್ ಮಾಡಬೇಕಲ್ಲ. ಹೌದು, ತಣ್ಣಗೆ ಆದ ನಂತರ ಮಿಕ್ಸಿಗೆ ಹಾಕಿ ಮಸಾಲೆ. ಈಗ ಮಸಾಲೆ ತಣ್ಣಗಾಗಿದೆ, ತಣ್ಣಗಾಗಿದೆ. ಈಗ ಮಿಕ್ಸಿಗೆ ಕೊಡಬೇಕಲ್ಲ. ಓಕೆ. ಇದಕ್ಕೆ ನೀರು ಹಾಕ್ಲಿಕ್ಕೆ ಉಂಟಾ? ಸ್ವಲ್ಪ ನೀರು ಹಾಕಿ. ಸ್ವಲ್ಪ ನೀರಲ್ಲ, ಒಂದು ಅರ್ಧ ಲೋಟ ಸಾಕಾ? ಸಾಕು ಸಾಕು. ಮಿಕ್ಸಿ ರೆಡಿಯಾಗಿದೆ. ಮಿಕ್ಸ್ ತೆಂಗಿನಕಾಯಿ ಮತ್ತು ಅಕ್ಕಿ ಎಲ್ಲ ಹಾಕಿದ ಕಾರಣ ಸ್ವಲ್ಪ ಜಾಸ್ತಿ ಮಿಕ್ಸ್ ಆಗಬೇಕಲ್ಲ. ಹೌದು. ಈಗ ಇದು ಬೆಂದಿದೆ. ಓಕೆ, ಬೆಂದಿದೆ ಅಂತ ನೀವು ನೋಡಬೇಕಲ್ಲ. ಹೌದು. ಇನ್ನೊಂದು ಸೈಡ್. ಹಾಂ, ಅದು 2 ಸೈಡು ಮಾಡಬೇಕಾ? ಹೌದು. ಓಕೆ. ಲಿಡ್ ಕ್ಲೋಸ್ ಮಾಡ್ತೇನೆ. ಇದೊಂದು 2 ನಿಮಿಷ 5 ನಿಮಿಷ ಕಾಯಬೇಕು, ಅಂದರೆ ಎರಡು ಕಡೆ ಬೇಯಬೇಕಲ್ಲ. ಓಕೆ, ಹೇಳಿ. ನೀವು ಅವತ್ತು ಬಂದಾಗ ಕೂಡ ಏನು ಹಾಡೋದು ಅದೆಲ್ಲ ಅಭ್ಯಾಸ ಉಂಟು ಅಂತ ಹೇಳಿದ್ರಲ್ಲ? ಹೇಳಿಲ್ಲ. ಓಕೆ, ಅಲ್ಲ, ನಾನು ಜನರಲ್ ಆಗಿ ಕೇಳಿದೆ, ಅಂದರೆ ಏನಾದರೂ ಅಭ್ಯಾಸ ಉಂಟಾ ಆ ಥರ ಏನಾದರೂ? ಏನಿಲ್ಲ. ಏನು ಮತ್ತೆ ಈಗ ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತೀರಾ? ಅಡಿಗೆ ಮಾಡ್ತೀರಾ? ಹಾಂ, ಇಲ್ಲಂದರೆ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ? ತೋಟ ಎಲ್ಲ ಉಂಟಾ ಮನೆಯಲ್ಲಿ? ಇಲ್ಲ. ಪೇಟೆ ಆ ಕಡೆ ಎಲ್ಲ ಹೋಗೋದು? ಓಕೆ. ಸಿನಿಮಾ ನೋಡೋದು ಆ ಥರ ಎಲ್ಲ ಅಭ್ಯಾಸ ಉಂಟಾ? ಅಪರೂಪ ಅಲ್ಲ. ಓಕೆ. ಈಗ ಗ್ಯಾಸ್ ಸ್ಲೋ ಇಡುವ. ಅಲ್ಲ, ಈಗ ಸೌತೆಕಾಯಿಯನ್ನು ನಾವು 2 ಸೈಡ್ 2 ಕಡೆ ಬೇಯಿಸ್ತೇವೆ ಎಣ್ಣೆಯಲ್ಲಿ. ಈಗ ಕೆಲವೊಮ್ಮೆ ನಮಗೆ ಬೇಯಲಿಲ್ಲ ಅಂತ ಆಗ್ತದಲ್ಲ, ಅದಕ್ಕೆ ಪುನಃ ಹುಳಿಯ ನೀರು ಹಾಕಿ ಬೆಲ್ಲ ಮತ್ತು ಉಪ್ಪು ಹಾಕಿ ಪುನಃ ಸ್ವಲ್ಪ 2 ನಿಮಿಷ ಬೇಯಿಸ್ಬೇಕು. ಓಕೆ, ಅದನ್ನು ಈಗ ನಾನು ಹುಳಿ ರಸ ಹಾಕ್ತೇನೆ. ಹುಳಿ ರಸ 1 ಸ್ಪೂನ್ ಕೊಡಿ. ಅಂದರೆ ಈಗ 2 ಸೈಡ್ ಕೂಡ ಬೆಂದ ನಂತರ ಕೂಡ ಹುಳಿ ರಸ ಹಾಕಿ ಮಾಡೋದಲ್ಲ. ಇದು 1 ಸ್ಪೂನ್ ಹಾಕ್ತೇನೆ. 1 ಸ್ಪೂನ್ ಅಲ್ಲ. ಮತ್ತೆ 1 ಬೆಲ್ಲ ಅಲ್ಲ. ಉಪ್ಪು ಆತನ ಉಪ್ಪು ಹಾಕ್ಲಿಲ್ಲಲ್ಲ. ಓಕೆ. ಇದು ಸ್ವಲ್ಪ ಟೈಮ್ ತಗೊಳ್ತದಲ್ಲ ಅಂದರೆ ಸೌತೆಕಾಯಿ ಬೇಯಬೇಕಲ್ಲ. ಬೆಲ್ಲ ಇಡೀ ಹಾಕಿದ್ರ ಅಂದರೆ ಈಗ ಬೆಲ್ಲವನ್ನು ಗುದ್ದಿ ಕೂಡ ಹಾಕ್ಬೋದಲ್ಲ? ಹಾಕ್ಬೋದು. ಅಂದರೆ ಅದು ಗ್ರೇವಿ ಕುದಿಯುವಾಗ ಅದು ನೀರು ಹಾಕ್ತದೆ. ಈಗ ಮಸಾಲೆ ಹಾಕ್ತೇನೆ. ಇವಾಗ ಮಸಾಲೆ ಹಾಕ್ತಾ ಇದ್ದೀರಾ? ಓಕೆ. ರುಬ್ಬಿದ ಮಸಾಲೆ. ಓಕೆ. ಸ್ವಲ್ಪ ನೀರು ಹಾಕಿ ಹಾಕಿ 1 ನಿಮಿಷ. ಗ್ಯಾಸ್ ಫಾಸ್ಟ್ ಇಡ್ತೇನೆ. ಓಕೆ. ಲಿಡ್ ಕ್ಲೋಸ್ ಮಾಡು. ಓಕೆ. ಇದೊಂದು 5 ನಿಮಿಷ ಬೇಯಬೇಕಾ? ಹೌದು.
ಈಗ ನಾರ್ಮಲಾಗಿ ಈಗ ಅಡಿಗೆ ಅಂತ ಮಾಡುವಾಗ ನೀವು ಈಗ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತೀರಾ, 2 ಸತಿ ಬೇಯಿಸಿ ಅದನ್ನು ಇದು ಮಾಡ್ತೀರಲ್ಲ. ಈಗ ನೀವು ಮನೆಯಲ್ಲಿ ಈಗ ನಾರ್ಮಲಾಗಿ ಅಡುಗೆ ಮಾಡಿ ಬಳಸಿದಾಗ ಸ್ವಲ್ಪ ಉಪ್ಪು ಕಮ್ಮಿ ಆಯಿತು, ಖಾರ ಕಮ್ಮಿ ಆಯಿತು, ಈ ಥರ ಹೇಳಿದಾಗ ನೀವು ಏನು ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಅಂದರೆ ಉಪ್ಪು ಕಮ್ಮಿ ಉಪ್ಪು ಕೊಂಡೇ ಕೊಡುತ್ತೆ. ಆಗಲ್ಲ, ಕಷ್ಟಪಟ್ಟು ಮಾಡಿದೇನೆ ಇವರು ತಿನ್ಲಿಕ್ಕೆ ಆಗೋದು, ತಿನ್ರಾ ಪೂಜೆ ಅಂತಿದ್ದನ್ನು ಮನಸ್ಸಲ್ಲೇ ಬೈಕೊಳ್ಳೋದಿಲ್ಲ? ಇಲ್ಲ ಯಾಕೆ ನೀವು ಅಂದರೆ ಈಗ ನಾರ್ಮಲ್ ಅಂದರೆ ಕಷ್ಟಪಟ್ಟು ಮಾಡ್ತಾರಲ್ಲ, ಒಂದು 2 ಬೈಬೇಕು. ನೀವು ಯಾಕೆ ಅಷ್ಟು ಒಳ್ಳೆಯವ್ರು ಆಗ್ಬಾರ್ದು, ನಾನು ಕಷ್ಟಪಟ್ಟು ಮಾಡಿದ್ದೇನೆ ಅದನ್ನೆಲ್ಲ ಹೇಳಬಾರ್ದು. ಈಗ ನಾರ್ಮಲ್ ಹಾಗೆ ಅಲ್ಲ, ಈಗ ಏನಾದರೂ ಅಡುಗೆ ಮಾಡಿದಾಗ ಗಂಡಸರೆಲ್ಲ ಹಾಗೆ ಹೇಳೋದಲ್ಲ. ನಾನು ಅಂದರೆ ಕೆಲವು ಅಡುಗೆಯಲ್ಲೆಲ್ಲ ನೋಡಿದಾಗ ಗೊತ್ತಾಗ್ತದೆ. ನೀವು ಆ ಥರ ಇಲ್ಲ, ಬೈಯೋದಿಲ್ಲ. ಉಪ್ಪು ಕಮ್ಮಿ ಆಗಿದ್ದರೆ ಅಪ್ಪ ಉಪ್ಪು ತಂದು ಕೊಡೋದು. ಓಕೆ, ನೀವು ತುಂಬ ಒಳ್ಳೆಯವರಾಗಿದ್ದೀರ ನೋಡಿ. ಸ್ವಲ್ಪ ಉಪ್ಪು ಹಾಕ್ತೇನೆ, ಅಂದರೆ ನಾವು ಆಗ ಸ್ವಲ್ಪ ಉಪ್ಪು ಹಾಕಿದಲ್ಲ, ಈಗ ಗ್ರೇವಿಗೆ. ಓಕೆ, ಸೌತೆಕಾಯಿಯನ್ನು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೀರಾ? ಹೌದು. ಇದು ಚಪಾತಿಗೆ, ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತಲ್ಲ. ವೆಜ್ ತಿನ್ನೋರಿಗೆ ಇದು ತುಂಬ ಒಳ್ಳೆಯದಲ್ಲ, ಈ ಥರ ಸ್ಪೆಷಲ್ ಆಗಿರುತ್ತೆ. ನಾರ್ಮಲ್ ಆಗಿ ನಾವೀಗ ಸೌತೆಕಾಯಿ ತಿನ್ನೋದಕ್ಕಿಂತ ಈ ಥರ ಮಾಡಿ. 1-2 ನಿಮಿಷ ಕುದಿರಿ, ಮತ್ತೆ ಹಾಗೆ. ಓಕೆ, ಇದು ಆಯ್ತು ಈಗ. ಓಕೆ, ಬೇಯ್ತಲ್ಲ. ಇವಾಗ ಇದಕ್ಕೊಂದು ಒಗ್ಗರಣೆ ಬೀಳಬೇಕಲ್ಲ? ಹೌದು. ಓಕೆ, ಇದನ್ನೀಗ ಆಚೆ ಸೈಡ್ ಇಡುವ. ಆ ಸೈಡ್ ಇಡುವಲ್ಲ. ಈಗ ಒಂದು ಒಗ್ಗರಣೆಗೆ ಆಯಿಲ್ ಹಾಕಿ. ಓಕೆ, ಒಗ್ಗರಣೆಗೆ ನಾವು ಪ್ರೀಮಿಯಂ ಸನ್ಫ್ಲವರ್ ಆಯಿಲನ್ನು ಹಾಕ್ತಿದ್ದೀವಿ. ಸ್ವಲ್ಪ ಸಾಕಲ್ಲ? ಸಾಕ? ಸಾಕು. ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಓಕೆ, ಸಾಸಿವೆ ಅಲ್ಲ, ಒಗ್ಗರಣೆಗೆ ಸಾಸಿವೆ ಬೇಕೇ ಬೇಕಲ್ಲ. ಇದು ಮೆಣಸು, ಕೆಂಪುದ್ದ ಮೆಣಸು ಒಂದು ಕಟ್ ಮಾಡಿ ಸಣ್ಣದು. ಓಕೆ, ಅದು ಹೀಗೆ ಒಗ್ಗರಣೆಗೂ ಕೂಡ ಚೆನ್ನಾಗಿರುತ್ತಲ್ಲ ಹಾಕಿದ್ರೆ. ಇದು ಕುದ್ದೆಲ್ಲ ಅಂತ ಹೇಳುವಾಗ ಮೆಣಸು ಹಾಕಿದ ಟೇಸ್ಟೇ ಬೇರೆ. ಹೌದು. ಈ ಕರಿಬೇವು ಗ್ಯಾಸ್ ಆಫ್ ಮಾಡ್ತೇನೆ. ಈಗ ಮುಚ್ಚಬೇಕಲ್ಲ. ಆ್ಯಕ್ಚುಲಿ ಒಗ್ಗರಣೆ ಹಾಕಿದ ನಂತರ ಕರೆಕ್ಟಾಗಿ ಮುಚ್ಚಬೇಕು. ನಾನೀಗ ಪಕ್ಕ ಮುಚ್ಚಿದ್ದೀನಿ, ಅಂದರೆ ಅದರ ಘಮ ಸ್ಮೆಲ್ಲೆಲ್ಲ ಇದು ಏನು ನಮ್ಮ ಪದಾರ್ಥದ ಒಳಗೆ ಹೋಗ್ತದೆ. ಓಕೆ, ಇವಾಗ ಸರ್ವ್ ಮಾಡೋದಲ್ಲ? ಹೌದು. ಓಕೆ, ಇದಂತ ಇಲ್ಲ ಹಾಕ್ತೇನೆ. ಓಕೆ, ಸೌತೆಕಾಯಿಯನ್ನು ಸ್ವಲ್ಪ ಚಿಕ್ಕದು ಕೂಡ ನಾವು ಪೀಸ್ ಮಾಡ್ಕೊಳ್ಬೋದಲ್ಲ? ಅಂದರೆ ಈ ರೀತಿ ಒಂದು ಅಷ್ಟು ಮಿನಿಮಮ್ ಅಲ್ಲ? ಹೌದು. ಮೇಲೆ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಗೆ ಹಾಕ್ತಿದ್ದೀವಿ. ಹೌದು. ಸೌತೆಕಾಯಿ ಸುಡುಕೊದ್ದೆ ಚೆನ್ನಾಗಾಗಿದೆ. ಅಂದರೆ ಏನು 2 ಸತಿ ಸೌತೆಕಾಯಿಯನ್ನು ಬೇಯಿಸಿ ಆಮೇಲೆ ವಾಪಸ್ ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಮಮತಾ ಅವರು ಸೌತೆಕಾಯಿಯ ಸುಡುಕುದ್ದಲ್ಲಿ ಮಾಡಿ ರೆಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಸೌತೆಕಾಯಿ ಸುಡುಗೊದ್ದೆ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸೌತೆಕಾಯಿ ಹೋಳುಗಳನ್ನು ಕಾಯಿಸಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 1 ಚಮಚ ಉದ್ದಿನಬೇಳೆ, 1 ಚಮಚ ಬೆಳ್ತಿಗೆ ಅಕ್ಕಿಯನ್ನು ಹುರಿಯಿರಿ. ನಂತರ ಕರಿಬೇವು, 1.5 ಚಮಚದಷ್ಟು ಧನಿಯಾ ಬೀಜ, ಒಣಮೆಣಸು ಹಾಕಿ ಹುರಿಯಿರಿ. ಆನಂತರ ಸ್ವಲ್ಪ ತೆಂಗಿನ ತುರಿ, ಅರಿಶಿನ ಪುಡಿ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಸೌತೆಕಾಯಿ ಬೆಂದ ನಂತರ ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಬೆಳ್ಳುಳ್ಳಿ, ಸಾಸಿವೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಸೌತೆಕಾಯಿ ಸುಡುಗೊದ್ದೆಲ್ ಅನ್ನ ಚಪಾತಿಯೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಇವಾಗ ನಾವು ಒಂದು ಸೌತೆಕಾಯಿಯ ಸುಡುಕುದ್ದಲ್ಲಿ, ಇನ್ನೊಂದು ಬಟಾಣಿ ಕಾಳಿನ
ಕಟ್ಲೆಟ್ ಅಲ್ಲ, ಯಾವುದನ್ನು ಫಸ್ಟ್ ಟೇಸ್ಟ್ ನೋಡುವ. ನಿಮ್ಗೆ ಯಾವ್ದು ಬೇಕದು? ನಾವು ಹಾಗಾದರೆ ಇವಾಗ ಫಸ್ಟಿಗೆ ಕಟ್ಲೆಟ್ ನೋಡುವಲ್ಲ. ಓಕೆ, ತಗೊಳ್ಳಿ. ಬಟಾಣಿ ಕಾಳು ಮತ್ತು ಬಟಾಟೆ ಎಲ್ಲ ಹಾಕಿ ತರಕಾರಿ ಮಿಕ್ಸ್ ಮಾಡಿ ಕಟ್ಲೆಟ್ ಅಲ್ಲ. ಸಗದಾಗಿದೆ. ಇದು ಟೀ ಜೊತೆ ಎಲ್ಲ ತಿನ್ಬೋದಲ್ಲ, ಊಟದ ಜೊತೆ ಕೂಡ ತಿನ್ಬೋದು. ನಾವೀಗ ಏನು ಚಟಂಬಡ್ತೆ ಎಲ್ಲ ಅದರ ಜೊತೆ ಈ ಥರ ಚೆನ್ನಾಗಿದೆ. ಅಂದರೆ ಇದು ನೀವೇ ಟ್ರೈ ಮಾಡಿದ ಹೇಗೆ? ನಾನು ಟ್ರೈ ಮಾಡಿ. ಓಕೆ, ಸಗದಾಗಿ ಬಂದಿದೆ ನಿಮ್ಮ ಒಂದು ಏನು ಟ್ರೈ ಒಳ್ಳೆಯದಾಗಿದೆ. ಈಗ ನೆಕ್ಸ್ಟ್ ಸುಡುಕುದ್ದಲ್ಲ. ಓಕೆ, ತಗೊಳ್ಳಿ. ಇದಕ್ಕೆ ಆ್ಯಕ್ಚುಲಿ ಚಪಾತಿ ಎಲ್ಲ ಇದ್ದರೆ ಒಳ್ಳೆಯದಲ್ಲ. ಓಕೆ, ನಾವು ಚಪಾತಿ ಇಲ್ಲ. ಹೀಗೆ ನೋಡುವ. ಸೌತೆಕಾಯಿ ಕೂಡ ಒಟ್ಟಿಗೆ ತಿನ್ನಬೇಕಾ? ತಿನ್ನಿ. ಓಕೆ, ಬಿಸಿ ಬಿಸಿ ಉಂಟು. ಹಾಗಾಗಿ ಕೈಯಲ್ಲಿ ಸ್ವಲ್ಪ ಬೆಲ್ಲ ಹಾಕಿದ ಕಾರಣ ಸ್ವೀಟ್ ಸ್ವಲ್ಪ ಅಲ್ಲಿ ಖಾರೆಲ್ಲ ಮಿಕ್ಸ್ ಆಗಿದಲ್ಲ, ಚೆನ್ನಾಗಿ ಬಂದಿದೆ. ಅಂದರೆ ನಾವೀಗ ನಾರ್ಮಲ್ಲು ಏನು ಸೌತೆಕಾಯಿ ಕುದ್ದಲ್ಲಿ ತಿನ್ನೋದ್ರಿಂದ ಈ ಥರ ಸುಳ್ಕುದಲ್ಲಿ ಮಾಡಿದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತಲ್ಲ. ಡೈಲಿ ನಾವು ಊಟ ಮಾಡೋದಕ್ಕಿಂತ ಒಂಥರ ಡಿಫ್ರೆಂಟ್ ಇರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಹೇಗೆ ಅನ್ನಿಸ್ತು 2 ಡಿಶ್ ಕೂಡ ಮಾಡಿ? ಖುಷಿ ಆಯಿತಾ? ಚೆನ್ನಾಗಿ ಕೂಡ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. 2 ಡಿಶ್ಶು ಹೇಳಿಕೊಟ್ಟಿದ್ದಕ್ಕೆ. ಆಯಿಲ್ ಅಂತೂ ಬೇಕೇ ಬೇಕಾಗಲ್ಲ. ಹಾಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆ ಇನ್ನೊಂದು ಚಿಕ್ಕಾಗಿ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆ ಥ್ಯಾಂಕ್ ಯು. ಎಸ್, ಮಮತಾ ಅವರು 2 ಡಿಶ್ ಕೂಡ ಸಾಕಾಗಿ ಮಾಡಿದ್ದಾರೆ. ಒಂದು ಬಟಾಣಿ ಕಾಳಿನ ಕಟ್ಲೆಟ್, ಹಾಗೆ ಇನ್ನೊಂದು ಸೌತೆಕಾಯಿಯ ಸುಡುಕುದ್ದಲು. 2 ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.